ಕಾರ್ಗಿಲ್ನಲ್ಲಿ ಹೋರಾಡಿದವರು ಸಾವಿರಾರು ಯೋಧರು. ಅದರಲ್ಲಿ ಕರುನಾಡ ಕಲಿಗಳು ರಣಭೀಕರ ಕಾದಾಟದಲ್ಲಿ ಭಾಗಿಯಾಗಿ ಭಾರತದ ಪತಾಕೆಯನ್ನ ಶಿಖರದ ಉತ್ತುಂಗದಲ್ಲಿ ಹಾರಿಸಿದ್ದಾರೆ. ಅದರಲ್ಲಿ ಪ್ರಮುಖರಾದವರು ಕರಾವಳಿಯ ಹೆಮ್ಮೆಯ ಯೋಧ ಪ್ರವೀಣ್ ಶೆಟ್ಟಿ. ವಿಶ್ವದ ಏಕೈಕ ಹೆವಿ ಮೋಟಾರ್ ರೆಜಿಮೆಂಟ್ನಲ್ಲಿದ್ದ ಪ್ರವೀಣ್ ಶೆಟ್ಟಿಯ ಕೆಚ್ಚೆದೆಯ ಹೋರಾಟದ ಕುರಿತು ರಿಪೋರ್ಟ್ ಬರ್ತಾ ಇದೆ ನೋಡಿ. ಗಳ ಪೈಕಿ ಕರಾವಳಿಯಲ್ಲಿ ಹೆಮ್ಮೆಯ ಯೋಧ ಪ್ರವೀಣ್ ಶೆಟ್ಟಿ ಕೂಡ ಒಬ್ಬರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ವಿಶ್ವದ ಏಕೈಕ 244 ಹೆವಿ ಮೋಟಾರ್ ರೆಜಿಮೆಂಟ್ನಲ್ಲಿ ಕರ್ತವ್ಯದಲ್ಲಿದ್ದ ಮಂಗಳೂರಿನ ಕುಂಪಲ ನಿವಾಸಿ ಪ್ರವೀಣ್ ಶೆಟ್ಟಿ ಯುದ್ಧದಲ್ಲಿ ಕೆಚ್ಚೆದೆಯಿಂದ ಹೋರಾಡಿದ್ದಾರೆ. 18 ವರ್ಷದಲ್ಲೇ ಸೇನೆ ಸೇರಿದ ಪ್ರವೀಣ್ ಶೆಟ್ಟಿ ಸೇನೆ ಸೇರಿದ 2 ವರ್ಷದಲ್ಲೇ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಬೇಕಾಯಿತು. ಊರಿಗೆ ಬಂದ ದಿನವೇ ಸೇನೆಯಿಂದ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಲು ಬುಲಾಂ ಬಂತು. ಹಾಗಾಗಿ ತಕ್ಷಣವೇ ಮತ್ತೆ ಕರ್ತವ್ಯಕ್ಕೆ ತೆರಳಿದ ಪ್ರವೀಣ್ ಶೆಟ್ಟಿ ಬರೀ ಹೆಣಗಳ ರಾಶಿ ತನ್ನ ರೆಜಿಮೆಂಟ್ನಲ್ಲಿದ್ದವರ ಛಿದ್ರವಾದ ಹೆಣಗಳನ್ನು ನೋಡಿ ಒಂದು ಕ್ಷಣಕ್ಕೆ ಅವಕಾದ್ರೂ ಮತ್ತೆ ಹೋರಾಡಿದ ರೀತಿ ಮಾತ್ರ ಆಶ್ಚರ್ಯಕಾರಕ. 16 ದಿನ ಊಟ ಸ್ನಾನವಿಲ್ಲದೆ ಕೆಚ್ಚೆದೆಯಿಂದ ಹೋರಾಡಿದ್ದಾರೆ. ಯುದ್ಧ ಭೂಮಿಯ ಅತಿ ಮುಖ್ಯ ಭಾಗ ಕಾರ್ಗಿಲ್ನ ತೊಲೋಲಿಂಗ್ ಪ್ರದೇಶವನ್ನು ಪ್ರವೀಣ್ ಶೆಟ್ಟಿ ತಂಡ ವಶಪಡಿಸಿಕೊಂಡಿತು. ತನ್ನ ಜೊತೆ ಇದ್ದವರು ತನ್ನೆದುರೇ ಹುತಾತ್ಮರಾದರೂ ಛಲ ಬಿಡದ ಪ್ರವೀಣ್ ಶೆಟ್ಟಿ ತಂಡ 49 ಶತ್ರುಗಳ ರುಂಡ ಚೆಂಡಾಡಿ ಪರಾಕ್ರಮ ಮೆರೆದಿದ್ದಾರೆ. ನನ್ನದೇ ವಿಷಯ ಹೇಳುವುದಾದ್ರೆ, ನಾವು ದಸರಥರವರದು ಇದು ಕಾಮರಾಜರವರದು ಡೆಡ್ ಬಾಡಿ ಅಷ್ಟರವರೆಗೆ ನನ್ನ ಏಜ್ ಅಷ್ಟು ದೊಡ್ಡ ಏಜ್ ಅಲ್ಲ. ಈಗ ನಾವು ಮಕ್ಕಳಾಗಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಬೇಕಾದ್ರೆ ಸಹ 20 ಇಯರ್ಸ್ ಬೇಕು. ನಾನು 18 ಇಯರ್ಸಲ್ಲಿ ಆಗಿದ್ದೆ. ಆದರೆ ಅದರಷ್ಟಿಗೆ ಒಂಥರದ ಪವರ್ ಬರ್ತದೆ. ಯಾಕೆ ಹೇಳಿದರೆ, ಆ ಟೈಮಲ್ಲಿ ನಿಜ ಹೇಳಿದಾದರೆ ನಾನು 58 kg ಇದ್ದೆ. ವಾರ್ ಮುಗಿದ ನಂತರ ನಾನು 47 kg ಆಗಿದ್ದೇನೆ. ಆದರೆ ನನ್ನ ಹತ್ರ ಅಷ್ಟು ಪವರ್ ಇತ್ತು, ಹೊಗಳೋದಲ್ಲ, ಆದರೆ ಅಷ್ಟು ತಾಕತ್ತಿತ್ತು ನನ್ನ ಹತ್ರ. ನಮ್ಮದು ಸೆಲ್ ಇದು 61.5 kg ಒಂದು ಸೆಲ್, ಒಂದು ಕಂಟೈನರ್. ಆದರೆ ಅದನ್ನು ಇಬ್ಬರು ಎತ್ತಿ ಕೊಡಬೇಕು. ಆದರೆ ನಮಗೆ ಆ ಸಮಯದಲ್ಲಿ ನನ್ನ ರೆಜಿಮೆಂಟ್ನವ್ರದ್ದು ನಾನು ವಿಷಯ ಹೇಳ್ತೇನೆ, ಒಬ್ಬೊಬ್ಬರು ಒಂದೊಂದು ಸೆಲ್ಲನ್ನು ಸಿಂಗಲಾಗಿ ಎತ್ತಿ ಕೊಂಡೋಗಿ ಕೊಂಡೋಗ್ತಿದ್ರು. ಆದರೆ ಈಗ ಆ ಟೈಮಲ್ಲಿ ಈಗ ಯಾವ ಗನ್ನಲ್ಲಿ ಸಹ ಈಗ ಬಾರ್ಡ್ರಲ್ಲಿ ವಾರ ಆಗುವ ಸಹ ಒಂದು ಗನ್ನಿಗೆ 1 ರೌಂಡ್ ಗನ್ ಫೈರ್ ರಿಪೋರ್ಟ್ ರೆಡಿ ಅಂತ ಬರೋದು. 1 ರೌಂಡ್ ಜಾಸ್ತಿಯಲ್ಲಿ 5 ರೌಂಡ್ ಗನ್ ಫೈರ್ ರಿಪೋರ್ಟ್ ರೆಡಿ, 5 ರೌಂಡ್ ಮಾತ್ರ ಫೈರ್ ಮಾಡಲಿಕ್ಕೆ ಒಂದು ಗನ್ನಿಗೆ. ಆದರೆ ಕಾರ್ಗಿಲ್ ಟೈಮಲ್ಲಿ 40 ರೌಂಡ್ ಗನ್ ಫೈರ್ ರಿಪೋರ್ಟ್ ರೆಡಿ ಅಂತ ಬರ್ತಿತ್ತು. ಹಾಗೆ 40 ಸೆಲ್ ಫೈರ್ ಮಾಡಬೇಕು. ಹಾಗೆ ಯೋಚನೆ ಮಾಡಿ, ಟೋಟಲ್ ಇರೋದು 5 ಜನ ಒಂದು ಗನ್ನಲ್ಲಿ, 40 ರೌಂಡ್. ಒಬ್ಬ ರೆಕಾರ್ಡ್ ಮಾಡಲಿಕ್ಕೆ ಹಾಗೆ ಅಂತ 3 ಜನ ಬ್ಯುಸಿ ಇರ್ತಾರೆ, 2 ಮಾತ್ರ ಫ್ರೀ ಇರೋದು. ಆಗ ಎಷ್ಟು ತಾಕತ್ತು ಬಂದಿರೋ ಅದು ಅದರಷ್ಟಕ್ಕೆ ಬಂದದಾಗತ್ತು. ದೇಶಕ್ಕಾಗಿ ಯಾವ ದೇಶದಲ್ಲಿ ಸೇರಿದೆ ದೇಶ ಪ್ರೇಮಿಗಳು ಆದರೆ ಇಂಡಿಯಾದಾಗೆ ದೇಶ ಪ್ರೇಮಿ ಸೈನಿಕರು ಯಾವ ದೇಶದಲ್ಲಿ ಸಿಲ್ಲ. ತೊಲೋಲಿಂಗ್ ಪರ್ವತ ಮಾತ್ರವಲ್ಲದೆ ಟೈಗರ್ ಹಿಲ್ ಮುಂತಾದ ಪರ್ವತ ಶ್ರೇಣಿಗಳಲ್ಲೂ ಪ್ರವೀಣ್ ಶೆಟ್ಟಿ ತಂಡ ಹೋರಾಡಿದೆ. 16 ವರ್ಷಗಳ ಕಾಲ ದೇಶ ಸೇವೆ ಮಾಡಿದ ಪ್ರವೀಣ್ 11 ವರ್ಷ ಕಾಶ್ಮೀರದಲ್ಲೇ ಕರ್ತವ್ಯ ನಿರ್ವಹಿಸಿದ್ದಾರೆ. 8 ಸೇನಾ ಸೇವೆ ಪದಕಗಳನ್ನು ಗಳಿಸಿದ್ದಾರೆ. 9 ವರ್ಷ ಸೇನಾ ಪದಕ, 50 ವರ್ಷ ಸೇನಾ ಪದಕ, ಫೀಲ್ಡ್ ಸೇನಾ ಪದಕ, ಡಬಲ್ ಫೀಲ್ಡ್ ಸೇನಾ ಪದಕ, ಆಪರೇಷನ್ ವಿಜಯ್, ಆಪರೇಷನ್ ರಕ್ಷಕ್, ಆಪರೇಷನ್ ಪರಾಕ್ರಮ್, ಆಪರೇಷನ್ ವಿಜಯ್ ಸ್ಟಾರ್ ಎಂಬ ಪದಕಗಳನ್ನು ಗಳಿಸಿದ್ದಾರೆ. ಆಪರೇಷನ್ ವಿಜಯ್ ಸ್ಟಾರ್ ಪದಕ ಗಳಿಸಿದ ಕರಾವಳಿ ಕರ್ನಾಟಕದ ಏಕೈಕ ಯೋಧ ಎಂಬ ಹೆಗ್ಗಳಿಕೆ ಪ್ರವೀಣ್ ಶೆಟ್ಟಿಯವರದಾಗಿದೆ. ಮಸ್ಕೋವಲಿಯಲ್ಲಿ ಹೋಗುವಾಗ ಆ ಜಾಗವನ್ನು ರೆಕ್ಕಿ ಮಾಡಲಿಕ್ಕೆ ನಮ್ಮ ಟೀಮ್ ಹೋಗಿತ್ತು. ಆ ಟೀಮಲ್ಲಿ ನಾವು ಗನ್ನರ್ಸ್ ನಾವು 2-3 ಜನ, ಒಂದು ಆಫೀಸರ್ಸ್, ಆಪ್ರೇಟರ್ಸ್, ಡ್ರೈವರ್ಸ್ ಎಲ್ಲ ನಾವು ಹೋಗಿದ್ದೆವು. ಆಗ ಆ ರೆಕ್ಕಿ ಮಾಡುವ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಯಿತು.
ಅಟ್ಯಾಕ್ ಹೇಳಿ ಏರ್ ಬ್ರಸ್ಟ್ ಆಯಿತು. ಫಸ್ಟಿಗೆ ಏರ್ ಬ್ರಸ್ಟ್ ಆಗುವಾಗ ನಾವೆಲ್ಲ ಕಲ್ಲಿನ ರಾಶಿ ಇದೆ, ಯಾಕೆಂದರೆ ನಮಗೆ ನಾವು ಗನ್ನರ್ಸ್ ಅದರಿಂದಾಗಿ ನಾವು ಆ ಜಾಗವನ್ನೆಲ್ಲ ಹುಡುಕಿಕೊಂಡು ಅದರ ಇಡಿಯಲ್ಲಿ ಕುಳಿತುಕೊಂಡೆವು. ನಂತರ ನಮ್ಮ ಇಬ್ಬರು ಡ್ರೈವರ್ನವರಿದ್ದರು, ದಶರಥ್ ಮತ್ತು ಕಾವಿರಪ್ಪ, ಕೊಡಗಿನ ಕಾವಿರಪ್ಪ ಅಂತ ಹೇಳ್ತಾರೆ. ಅವರು ಜೊಂಗ ಅಂತ ಜೀಪ್ ಇತ್ತು, ಅದರ ಅಡಿಯಲ್ಲಿ ಕುತ್ಕೊಂಡಿದ್ರು. ಆ ಕುತ್ಕೊಂಡಿರುವಾಗ 5.5 ಸೆಲ್ ಬಂತು ನಮ್ಮ ಮೇಲೆ. ಆ ಸೆಲ್ ಬರುವಾಗ, ಯಾಕೆಂದರೆ ಸೆಲ್ ಬರುವಾಗ ನಮಗೆ ಅದು 5-6 ಕಿಲೋಮೀಟ್ರದಿಂದ ಫೈರ್ ಬರುವಾಗ ನಮಗೆ ಇಲ್ಲೇ ಗೊತ್ತಾಗ್ತದೆ, ಯಾಕೆಂದರೆ ಅದರ ವಾಯ್ಸ್ ಚೇಂಜ್ ಆಗ್ತದೆ. ಆ ವಾಯ್ಸನ್ನು ನಾವು ಕವರ್ ಮಾಡ್ತೇವೆ, ಇಲ್ಲಿಂದ ಸೆಲ್ ಬರ್ತಾ ಉಂಟು ಅಂತೇಳಿ ನಾವು ನಮ್ಮ ಸೆಲ್ಫ್ ಡಿಫೆನ್ಸ್ ಹೇಳ್ತೇವೆ. ಹಾಗೆ ನಾವು ಅದನ್ನು ಹೇಗಾದರೂ ಹೋಗಿ ನಾವು ತಪ್ಪಿಸಿ ಕೂತ್ಕೊಳ್ತೇವೆ. ಹಾಗೆ ಆ ಸೆಲ್ ಬೀಳುವಾಗ ಜೊಂಗದ ಮೇಲೆ ಏರ್ ಬ್ರಷ್ ಬಿತ್ತು. ಫಸ್ಟಿಗೆ ಏರ್ ಬ್ರಷ್ ಬಿತ್ತು ಜೊಂಗದ ಮೇಲೆ. ಆಗ ಅವರು ದಶರಥ್ ಮತ್ತು ಕಾವಿರಪ್ಪರವರು ಇದು ಕಣ್ಣು ಮುಂದೆ ನಡೆದ ವಿಷಯ. ಇವರು ಇಬ್ಬರು ಓಡಿ ನಮ್ಮ ಎಂತ ಹೇಳ್ತಾರೆ 2 ವಿ ಶೇಪಲ್ಲಿ ದೊಡ್ಡ ಕಲ್ಲು ಅದರ ನಡುವಿನಲ್ಲಿ ಹೋಗಿ ಕೂತ್ಕೊಂಡ ಸಮಯದಲ್ಲಿ ಆ ಬರ್ದದನ್ನು ಯಾರಿಗೆ ಸಹ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗೆ ಆ ದಿವಸ ಅವರಿಗೆ ಮೃತ್ಯು ಬರೆದಿತ್ತು. ಅದರಿಂದಾಗಿ ಸೆಲ್ ಬೇರೆ ಕಡೆ ಬೀಳುವ ಸೆಲ್ ಆ ಕಲ್ಲಿನ ಮೇಲೆ ಬಿತ್ತು. ಆ ಕಲ್ಲಿನ ಮೇಲೆ ಬಿದ್ದ ಕೂಡ ಕಲ್ಲೆಲ್ಲ ಬ್ಲಾಸ್ಟ್ ಆಗಿ ದಶರಥಂತ್ರ ಇದ್ದರು, ಅವರು ಸ್ಪಾಟಲ್ಲಿ ಅಲ್ಲಿ ಅವರು ಶಹೀದಾಗಿದ್ದರು. ಆಮೇಲೆ ಕಾವಿರಪ್ಪನವರು ಅವರಿಗೆ ಹೇಳಿದರೆ ಚಿಕ್ಕ ಚಿಕ್ಕ ಗಾಯ ಮತ್ತು ಒಂದು ಸ್ಪ್ಲೆಂಡರಿನ ತುಂಡು ಅವರ ಈ ಚೆಸ್ಟಿನ ಆರ್ಪಾರಾಗಿತ್ತು, ಒಳಗಿನ ಈ ಸೈಡಿಂದ ಆ ಸೈಡಿಗೆ ಹೋಗಿತ್ತು, ರಕ್ತ ಬರ್ತಿತ್ತು. ಆದರೂ ಫೈರಿಂಗ್ ನಿಲ್ಲಿಲ್ಲ. ಹಾಗೆ ನಾವೆಲ್ಲ ಫೈರಿಂಗ್ ನಿಲ್ಲುವವರೆಗೆ ಕಾದ ನಂತರ ಸೆಲ್ಲಿಂಗ್ ಎಲ್ಲ ನಿಂತ ನಂತರ ಇಂಡಿಯಾದಿಂದ ಫೈರಿಂಗ್ ಸ್ಟಾರ್ಟ್ ಆಯಿತು. ಇಂಡಿಯಾದಿಂದ ಫೈರಿಂಗ್ ಸ್ಟಾರ್ಟ್ ಆದ ಕೂಡ ಅಲ್ಲಿ ಅವರದ್ದು ಫೈರಿಂಗ್ ಸ್ಟಾಪ್ ಆಗ್ತದೆ. ಆಗ ಸ್ಟಾಪ್ ಆದ ಕೂಡ ನಾವು ಕಾವಿರಪ್ಪ ಮತ್ತು ದಶರಥರನ್ನು ಏನು ಮಾಡಲಿಕ್ಕೆ ಸಾಧ್ಯ, ಯಾಕೆಂದರೆ ಅವರು ಪೀಸ್ ಆಗಿದ್ರು. 15 ವರ್ಷಗಳ ಸೇನಾ ಸೇವೆ ಬಳಿಕ ಮಂಗಳೂರಿನ ಬಲ್ಮಠದಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ವಿಭಾಗದಲ್ಲಿ ಪ್ರವೀಣ್ ಶೆಟ್ಟಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಯುದ್ಧ ಭೂಮಿಯಲ್ಲಿ ಪರಾಕ್ರಮ ಮೆರೆದ ಕರಾವಳಿಯ ಈ ಯೋಧ ಕರ್ತವ್ಯ ಸಂದರ್ಭದಲ್ಲಿ ದೇಹದ ಅಂಗಾಂಗಗಳಿಗೆ ಮಾರಣಾಂತಿಕವಾದ ಗಾಯವಾದರೂ ಪಟ್ಟು ಬಿಡದೆ ಹೋರಾಡಿ ಜನಮಾನಸದಲ್ಲಿ ನೆಲೆಯೂರಿದ್ದಾರೆ. ಪ್ರವೀಣ್ ಶೆಟ್ಟಿಯವರ ಕೆಚ್ಚಿದೆಯ ಹೋರಾಟಕ್ಕೆ ಈ ಸಂದರ್ಭದಲ್ಲಿ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ಮಂಗಳೂರು.